ಜುಗಲ್ ಬನ್ನಿ ಕುಮಟಾದ ಹುಡುಗ ಉತ್ತರ ಕನ್ನಡದ ಆಟಗಾರರ ಸಮಾಗಮ ಬೆಂಗಳೂರು ಸುಶೀಲ್ ಜನ ಪ್ರಸ್ತುತ ಒಳಭಾಗದಲ್ಲಿ ಯಶಸ್ವಿಯ ನಿಲುಪುಗಳೊಂದಿಗೆ ಮುಂದುವರಿಸಿಕೊಳ್ಳುವ ಪವನ್ ದಾಸರಗೌಡ ಒಳಭಾಗದಲ್ಲಿ 3-1 ಮುಖೇನ ಸ್ಪರ್ಧೆಗಳಲ್ಲಿ ಪಟ್ಲ ಬಿ ತಂಡ ಮುನ್ನಡೆ. ದಾಳಿಯೊಂದಿಗೆ ಮರಳುವಂತಹ ನಿಲುಪುಗಳೊಂದಿಗೆ 3-1 ಆಧಾರದಲ್ಲಿ ಪಂದ್ಯ ಸಂದೇಶ ಕಡಬ ವರ್ಣರಂಜಿತ ಕೇಚಿ ವಿಭಾಗದ ಕಬಡ್ಡಿಯ ಅಧ್ಯಾಯವನ್ನ ಸುನಿಲ್ ಉಪ್ಪಳ ಅದ್ಭುತ ಬ್ಯಾಕ್ ಹೋಲ್ ಅಲ್ಪಿನ್ ನೋಡಿ. ಪ್ರೋ ಕಬಡ್ಡಿಯಲ್ಲಿ ಆಡುತ್ತಿರುವಂತಹ ಸುನಿಲ್ ಕಂಬ್ಳೇಕರ್ ಅವರ ತಮ್ಮ, ಕರ್ನಾಟಕದ ಪ್ರತಿಮಾನ್ವಿತ ತಾರ ಎಸ್ಟಿಎಂ ಆಟಗಾರ ಸುನಿಲ್ ಕಂಬ್ಳೇಕರ್ ಪ್ರಸ್ತುತ ಪ್ರೋ ಕಬಡ್ಡಿಯಲ್ಲಿದ್ದಾರೆ. ಅವರ ತಮ್ಮ ಇವರು ಸುಶೀಲ್ ಅವಳ್ಳಿ ಅವರು 6-1 5 ಅಂಕಗಳ ಮುನ್ನಡೆ ಪಟ್ಟ. ಗಾಡಿ ನಾವು ಗಾಡಿ ಟೋಟಲ್ ನೆಕ್ ಮಾಡ್ತೀವಿ ಓಲ್ ಬರ್ತೀವಿ ಗಾಡಿ ಇನ್ಶೂರೆನ್ಸ್ ಮುಲ್ಪ ಏನು ಕೇಸ್ ಇರ್ಬೇಕು ನಂಬರ್ ಅವೇ ನಂಬರ್ ದೆಪ್ಪ ನಂಬರ್ ದೆಪ್ಪ ಅಂತೆ ಒಂಚೂರು ಕೊಡ್ತಾ ಹೊಡ್ತಾರೆ ಕಾಪ್ ನಂಬರ್ ಬತ್ತಿಪ್ಪ ಅರ್ಧ ಒಂದು 5 ಗಂಟೆ ಐತೆ ವರ್ಮ ಗಂಟೆ ಗಾಡಿ ಸೀಸನ್ ಕಾಣ್ಬೋದು. ಗಾಡಿ ಸೀಸನ್ ಇನ್ಶೂರೆನ್ಸ್ ವ್ಯಾಲಿ ಕಟ್ಬೋದು. 2ರ ಮುಖೇನ ಪಟ್ಲ ವಿ ಮುನ್ನಡೆಯಲ್ಲಿದೆ. ಪ್ರಸ್ತುತ ಒಳಭಾಗದಲ್ಲಿ 13-2ರಲ್ಲಿ ಪ್ರಸ್ತುತ ಪಂದ್ಯ.
ನಿಲುವುಗಳಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳುವಂತಹದಾದಂತಹ ಮಟ್ಟ ಮತ್ತಿಂತರ ವಿರಾಮ ಸಮಯೋಚಿತ ನಿಲುವುಗಳೊಂದಿಗೆ ಫೈನಲ್ ಹಂತದಲ್ಲಿ ಎರಡು ತಂಡಗಳು ಚಾಂಪಿಯನ್ ಅದೇ ರೀತಿ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿಕೊಳ್ಳುವಂತಹ ಔಪಚಾರಿಕ ಆಟಗಳು ಮಾತ್ರ ಉಳಿದಿರುವಂತೆ ಮುಂದಿನ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮದೊಂದಿಗೆ ಆಯೋಜಕರು ಸಜ್ಜುಗೊಳಿಸಬೇಕು ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ ನೋಡಿ. ಲಾಸ್ಟ್ 3 ಮಿನಿಟ್ಸ್ 3 ನಿಮಿಷಗಳ ಆಟ ಮಾತ್ರ ಬಾಕಿ. ದಯವಿಟ್ಟು ಸಂಘಟಕರು ವೇದಿಕೆಯನ್ನು ಸಜ್ಜುಗೊಳಿಸಿ ಬಹುಮಾನ ವಿತರಣಾ ಕಾರ್ಯಕ್ರಮದೊಂದಿಗೆ ಇಲ್ಲಿಗೆ ತನಕ ಯಶಸ್ಸುಗೊಳಿಸಿದಂತಹ ಎಲ್ಲ ಕ್ರೀಡಾಭಿಮಾನಿಗಳು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೂ ಕೂಡ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಸ್